ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆದಂಬಾಡಿ ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂತಹ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅದರ ಮುಂಭಾಗದಲ್ಲಿ ಇಲ್ಲಿ ರಸ್ತೆಗೆ ಡಾಮರೀಕರಣ ಮಾಡಿ ಅದನ್ನು ಈಗ ರೋಲರ್ನ ಮೂಲಕ ಒಂದು ಸಮತಟ್ಟು ಮಾಡುವಂತಹ ಕೆಲಸವನ್ನು ನೀವು ನೋಡ್ತಾ ಇದ್ದೀರಿ. ಡಾಮರ್ ಹಾಕೋದ್ರಲ್ಲಿ ಏನು ವಿಶೇಷ, ಅದರಲ್ಲಿ ಏನು ಸ್ಟೋರಿ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇರ್ಬೋದು. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಈಗ ಎಲ್ಲ ಕಡೆಗಳಲ್ಲೂ ಕೂಡ ಡಾಮರೀಕರಣವನ್ನು ಮಾಡ್ತಾರೆ, ಕಾಮಗಾರಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಡಾಮರ್ ಇರ್ಬೋದು, ಜಲ್ಲಿ ಇರ್ಬೋದು ಇತ್ಯಾದಿಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಬಳಕೆ ಮಾಡುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿರುವಂತಹ ವಿಚಾರ. ಆದರೆ ಇಲ್ಲಿ ಇದರ ಜೊತೆಗೆ ಅಂದರೆ ಸಾಮಾನ್ಯವಾಗಿ ಡಾಮರು ರಸ್ತೆಯನ್ನು ಮಾಡೋದಕ್ಕೆ ಬಳಕೆ ಮಾಡುವಂತಹ ಕಚ್ಚಾ ವಸ್ತುಗಳ ಜೊತೆಗೆ ಇಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ಕೂಡ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಕಾಮಗಾರಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಮೂಲಿ ಕಚ್ಚಾ ವಸ್ತುಗಳನ್ನಷ್ಟೇ ಬಳಸ್ತಾರೆ. ಆದರೆ ಇಲ್ಲಿ ಈ ಪ್ಲಾಸ್ಟಿಕ್ಕನ್ನು ಅಂದರೆ ಮರುಬಳಕೆ ಮಾಡಲು ಸಾಧ್ಯ ಇಲ್ಲದಂತಹ ಏಕಬಳಕೆಯ ಪ್ಲಾಸ್ಟಿಕ್ಗಳೇನಿದೆ, ಅಂದರೆ ಆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪುಡಿ ಮಾಡಿ ಅದನ್ನು ಈ ಒಂದು ಡಾಮರಿಗೆ ಸೇರಿಸಿ ಅದರ ಮೂಲಕ ಈ ಒಂದು ರಸ್ತೆಯನ್ನು ಮಾಡಲಾಗಿದೆ. ಅಂದರೆ ಇದು ಸರ್ಕಾರದ ಒಂದು ಸೂಚನೆ ಇರುವಂಥದ್ದು. ಗ್ರಾಮೀಣ ಭಾಗಗಳಲ್ಲಿ ರಸ್ತೆಗಳನ್ನು ಮಾಡುವಾಗ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆ ಒಂದು ಹೊಸ ಮಾದರಿಯ ತಂತ್ರಜ್ಞಾನ ಎನ್ನುವ ಹಾಗೆ ಸರಿಸುಮಾರು 8% ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಕೊಂಡು ಈ ಒಂದು ಡಾಮರೀಕರಣವನ್ನು ಮಾಡಿದ್ದಾರೆ. ಸೊ ಇದು ಯಾಕೆ ಅಂತ ಹೇಳಿದರೆ, ಇದರಿಂದಾಗಿ ರಸ್ತೆಯ ಒಂದು ಗುಣಮಟ್ಟ ಹೆಚ್ಚಾಗುತ್ತೆ ಮತ್ತು ಬಳಕೆ ಮಾಡುವಂಥ ಕಚ್ಚಾ ವಸ್ತುಗಳ ಪ್ರಮಾಣ ಒಂದಷ್ಟು ಕಡಿಮೆಯಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹಾಗಿದ್ರೆ ಇದರ ವಿಶೇಷತೆಗಳು ಏನು, ಇದನ್ನು ಹೇಗೆ ಬಳಕೆ ಮಾಡ್ತಾರೆ, ಇದರಿಂದ ಪ್ರಯೋಜನಗಳೇನು ಎಲ್ಲವನ್ನು ಕೂಡ ನೋಡೋಣ. ಈಗ ಇದನ್ನು ಒಂದು ಮಿಕ್ಸ್ ಮಾಡುವಂಥದ್ದು ಹೇಗೆ, ರೆಡಿ ಮಿಕ್ಸ್ ಪ್ಲ್ಯಾಂಟಿನಲ್ಲಿ ಯಾವ ರೀತಿ ಇದನ್ನು ತಯಾರು ಮಾಡಲಾಗುತ್ತೆ, ಜೊತೆಗೆ ಯಾವ ರೀತಿ ಇದನ್ನು ಅಳವಡಿಕೆ ಮಾಡ್ತಾರೆ ಅಥವಾ ಈ ಒಂದು ಕಾಮಗಾರಿಗೆ ಬಳಸ್ತಾರೆ, ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮದು ಮಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ಕೆದಂಬಡಿಯಲ್ಲಿ ಒಂದು ಘಟಕ ಇದೆ. ಆ ಘಟಕಕ್ಕೆ ರಸ್ತೆ ಇರಲಿಲ್ಲ, ಮೊದಲಿಂದ ಅಪ್ರೋಚ್ ರೋಡ್ ಇರಲಿಲ್ಲ. ಅಪ್ರೋಚ್ ರೋಡ್ಗಾಗಿ ನಾವೀಗ ಒಂದು ಡಾಂಬರ್ ರೋಡು ತಾಲೂಕು ಪಂಚಾಯತಿ ಅನಿರ್ಬಂಧ ಅನುದಾನದಲ್ಲಿ ಶಾಂಕ್ಷನ್ ಮಾಡಿ ಕೊಟ್ಟಿದ್ರು ಇಒ ಸರ್. ಆ ಅನುದಾನದಲ್ಲಿ ಡಾಂಬರ್ ರೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದರಲ್ಲಿ ಮಾಡಬೇಕಾದ್ರೆ ಒಂದು ಜಿಲ್ಲಾ ಪಂಚಾಯತಿಯಿಂದ ಒಂದು ಕಂಡೀಷನ್ ಇತ್ತು, ನಮಗೆ ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿ, ಯಾಕಂದರೆ ನಾವು ಪ್ಲಾಸ್ಟಿಕ್ ಕೆಲಸನೇ ಮಾಡ್ತಾ ಇದ್ದೀವಲ್ಲ, ಅದು ಮಾಡಲ್ ಆಗಿ ಒಂದು ರೋಡು ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಾಡುವ ಅಂತೇಳಿ ಅದೇ ಥರ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿತ್ತು. ಈಗ ಇವತ್ತು ಅದು BT ಕೆಲಸ ನಡೀತಾ ಇದೆ. ಅದರಲ್ಲಿ ಈಗ ಒಂದು 105 ಮೀಟರ್ ಲೆಂತ್ ಇದೆ ನಮ್ಮದು ರೋಡ್ ಉದ್ದ, ಅದರಲ್ಲಿ 5.5 ಮೀಟರ್ ಆಗಲ್ಲ. ಅದಕ್ಕೆ ನಾವು ಸುಮಾರು ಈಗ BT ಕಂಟೆಂಟ್ಗೆ 5 to 8%, 5% BT ಕಂಟೆಂಟ್ ರಿಪ್ಲೇಸ್ ಮಾಡ್ಬೋದು ನಾವು ವೇಸ್ಟ್ ಪ್ಲಾಸ್ಟಿಕ್ಕಿಂದ. ಅದರಿಂದ ನಮಗೆ ವೇಸ್ಟ್ ಪ್ಲಾಸ್ಟಿಕ್ ರೀಯೂಸೂ ಆಗ್ತದೆ ಮತ್ತು ನಮ್ಮದು BT ರೋಡಿಂದು ಸ್ವಲ್ಪ ಲೈಫ್ನು ಇನ್ಕ್ರೀಸ್ ಆಗ್ತದೆ, ಡ್ಯೂರಬಿಲಿಟಿ ಇನ್ಕ್ರೀಸ್ ಆಗ್ತದೆ ಅಂತೇಳಿ ರಿಸರ್ಚ್ ಎಲ್ಲ ಬಂದಿದೆ. ಹಾಗೆ ಸುಮಾರು ನ್ಯಾಷನಲ್ ಲೆವೆಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಮತ್ತು ಈ ಮೊದಲು ನಮ್ಮದು ಉಜಿರೆ MRF ಘಟಕದಲ್ಲಿ ಮಾಡಿದ್ವಿ ಲಾಸ್ಟ್ ಇಯರಲ್ಲಿ. ಅದೇ ಥರ ಇಲ್ಲಿ ಇವತ್ತು ಕೆಲಸ ಆಗ್ತಾಯಿದೆ. ಸುಮಾರು 100 to 120 kg ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ವಿ 100 ಮೀಟರ್ ರೋಡಲ್ಲಿ. ಅಷ್ಟೇ ಯೂಸ್ ಮಾಡಿ. ಹೌದು ಹೌದು. ಸೊ ಅಂದರೆ ಇದೀಗ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಸ್ ರೋಡಿಂದು ಡ್ಯೂರಬಿಲಿಟಿ ಎರಡೂ ಆಗ್ತದೆ. ಕ್ವಾಲಿಟಿ ಅಂದರೆ ಹೇಗೆ ಕಂಪ್ಯಾರಿಸನ್ ಅದೇ, ಈಗ ಎರಡೂ ರೋಡ್ ಕಂಪೇರ್ ಮಾಡಿದಾಗ ಇದರ ರೋಡಿಂದು ಡ್ಯೂರಬಿಲಿಟಿ ಚೆನ್ನಾಗಿ ಬಂದಿದೆ. ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿರೋದು 5 to 8% ಯೂಸ್ ಮಾಡಿರ್ತೀವಲ್ಲ, ಅದ್ರದ್ದು ಡ್ಯೂರಬಿಲಿಟಿ ಚೆನ್ನಾಗಿದೆ, ಸ್ಟ್ರೆಂತ್ ಲೋಡ್ ಬೇರಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗಿದೆ ಆ್ಯಸ್ ಪರ್ ರಿಸರ್ಚ್. ಅದೇ ಥರ ನಾವು ಮಾಡಿದ್ವಿ. ಮತ್ತು ಈಗ ಉಜಿರೆಯಲ್ಲಿ ಆಗಿದೆಯಲ್ಲ, ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೋಡಿಂದ. ಅಂದರೆ ವೇಸ್ಟ್ ಪ್ಲಾಸ್ಟಿಕನ್ನು ಹೇಗೆ ಇದಕ್ಕೆ ಯೂಟಿಲೈಸ್ ಮಾಡೋದು, ಯಾವ ಸ್ಟೇಜಲ್ಲಿ ಇದಕ್ಕೆ ಆ್ಯಡ್ ಮಾಡೋದು? ಈಗ ನಾವು BT ಹೀಟ್ ಮಾಡಬೇಕಾದ್ರೆ ನಾವು ಅಗ್ರಿಗೇಟ್ ಹೋಗ್ತಾ ಇರ್ತಲ್ಲ, ಅಗ್ರಿಗೇಟ್ ಹೋಗಬೇಕಾದ್ರೆ ಅದ್ರ ಕನ್ವೇರ್ ಬೆಲ್ಟಲ್ಲೇ ನಾವು ಅದ್ರದ್ದು ವೇಟ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಈಗ ಒಂದು ಲೋಡಿಗೆ ಎಷ್ಟು ವೇಟ್ ಬಿಟುಮಿನ್ ಬರ್ತದಲ್ಲ, ಆ ವೇಟಿಗೆ ಬಿಟುಮಿನ್ ವೇಟಿಗೆ 5 to 8%. ನಾವು ಈಗ ಇವತ್ತು 8% ಯೂಸ್ ಮಾಡಿದ್ವಿ, ಮ್ಯಾಕ್ಸಿಮಮ್ 8%ಕಿಂತ
ಜಾಸ್ತಿ ಯೂಸ್ ಮಾಡೋಗಿಲ್ಲ. 8% ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ವೇಟ್ನ ನಾವು ಬಿಟ್ಟು ಕನ್ವೇರ್ ಬೆಲ್ಟ್ ಮೇಲೆ ಹಾಕ್ತೀವಿ ಡೈರೆಕ್ಟಾಗಿ. ಅದು ಅಲ್ಲಿ ಹೋಗಿ ಒಳಗಡೆ ಹೀಟರ್ ಇರುತ್ತಲ್ಲ ನಮ್ಮದು, ಅದರಲ್ಲೇ ಅಲ್ಲಿ ಅಗ್ರಿಗೇಟ್ಗೆ ಬಾಂಡ್ ಆಗ್ತದೆ. ಅದು ಸುತ್ತ 180 ಮಿಕ್ಸ್ ಆಗಿ ಬರುತ್ತೆ. ಹೌದು, ಮಿಕ್ಸರ್ ಒಟ್ಟಿಗೆ ಮಿಕ್ಸ್ ಆಗುತ್ತೆ. ಅದು ಒಂದ್ಸಲ ಹೀಟಾಗಿ ಬಂದ ಮೇಲೆ ಗೊತ್ತಾಗಲ್ಲ ವೇಸ್ಟ್ ಪ್ರೋಸೆಸ್ ಹಾಕಿದ್ವಿ ಅಂತೇಳಿ. ಅದಕ್ಕೆ ಪ್ರೊಸೆಸ್ ತೋರಿಸಲಿಕ್ಕೆ ಇಲ್ಲೇ ಬಂದಿದ್ದು ನಾವು ಇವತ್ತು. ಮಾಮೂಲಿ ಡಾಂಬರದಲ್ಲಿ ಬರೀ ಅಷ್ಟೇ ಅದೇ ಮಾತ್ರ, ಬರೀ BT ಮಾತ್ರ ಇರ್ತದೆ. BT ಮಾತ್ರ ಇರ್ತದೆ. ಇದು ಪ್ಲಾಸ್ಟಿಕ್ ರಿಪ್ಲೇಸ್ಮೆಂಟ್ ಒಂದು 8% BTನೂ ಸೇವ್ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ಆಗ್ತದೆ. ಅದು ಆಪ್ಷನಲ್ ಕಂಪಲ್ಷನ್ ಆಗಿದೆ ಎಲ್ಲ ಪ್ರಾಜೆಕ್ಟ್ ಅಲ್ಲಿ? ಅಲ್ಲ, ಈಗ PMGSL ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಲ್ಲಿ ಟೋಟಲ್ ರೋಡ್ ಲೆಂತ್ ಎಷ್ಟಿರುತ್ತಲ್ಲ ಒಂದು ಡಿಸ್ಟಿಕ್ಗೆ ಸ್ಯಾಂಕ್ಷನ್ ಆದಾಗ 15% ನ್ಯೂ ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತೇಳಿ ಒಂದು ಇದನ್ನ ಇದೆ, ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ವೇಸ್ಟ್ ಪ್ಲಾಸ್ಟಿಕ್ ಒಂದು ಟೆಕ್ನಾಲಜಿ, ಅದ್ರ ಥರ ಇನ್ನೋವೇಟಿವ್ ಟೆಕ್ನಾಲಜಿ, ಅದ್ರ ಥರ ಬೇರೆ ಬೇರೆ ಟೆಕ್ನಾಲಜಿ ಇದಾವೆ. ಅದೊಂದು ಇದೆ ಯೂಸ್ ಮಾಡ್ಬೇಕಂತಿದೆ. ಬಟ್ ನಮ್ಮ ರೋಡಿಗೆ ಇರಲಿಲ್ಲ, ನಾವು ಮಾಡಲ್ ಆಗಿ ಮಾಡ್ಬೇಕಂತ ಮಾಡಿದ್ದು ಅಷ್ಟೇ. ವೆಚ್ಚ ಅದಕ್ಕಿಂತ ಹೋಲಿಸಿದ್ರೆ ಇದಕ್ಕೆ ಅದು BT ವೇಟಲ್ಲಿ ಸ್ವಲ್ಪ ಸೇವ್ ಆಗ್ತದೆ ಅಷ್ಟೇ. ನಮ್ಮದು 8% BT ವೇಟಲ್ಲಿ ಸೇವ್ ಆಗ್ತದಲ್ಲ, ಅದು ವೇಸ್ಟ್ ಪ್ಲಾಸ್ಟಿಕ್ ಅದು ಜಾಸ್ತಿ ಕಾಸ್ಟ್ ಭಾಳ ವೇರಿಯೇಷನ್ ಏನಾಗಲ್ಲ, ಸ್ವಲ್ಪ ಸೇವಿಂಗ್ಸ್ ಇರ್ತದೆ, ಬಟ್ ಲೈಫ್ ಚೆನ್ನಾಗಿ ಬರ್ತದೆ ಅದರಲ್ಲಿ. ಓಕೆ. ಸೊ ಅದನ್ನೀಗ ನಿಮ್ಮದು ಅಂದರೆ ನಿಮ್ಮ ಎಲ್ಲ ವರ್ಕ್ಗಳಲ್ಲಿ ಯೂಸ್ ಮಾಡ್ಬೋದು ಈಗ? ಡಾಂಬರ್ ರೋಡಲ್ಲಿ ಯೂಸ್ ಮಾಡ್ಬೋದು. ಯಾವ ಕಾಂಟ್ರಾಕ್ಟ್ ಮಾಡ್ಬೋದು. ಸೊ ಇದರ ಅವೈಲೇಬಿಲಿಟಿ ಹೇಗೆ ಇಲ್ಲಿಂದ? ಈಗ ನಮ್ಮದು MRF ನಮ್ಮ ಘಟಕ ಇದೆಯಲ್ಲ, ಅಲ್ಲಿ ನಮಗೆ LDP ವೇಸ್ಟ್ ಬರ್ತದಲ್ಲ, ಅದನ್ನು ಶ್ರೆಡ್ ಮಾಡಿ ಅವರೇ ಸಪ್ಲೈ ಮಾಡ್ತಾರೆ. ರಿಕ್ವೈರ್ಮೆಂಟ್ ಹೇಳಿದರೆ ಅವರು ಸಪ್ಲೈ ಮಾಡ್ತಾರೆ. ಸೊ ಅದೇ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಹೌದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮಂಗಳೂರು ಮತ್ತು ತಾಲೂಕು ಪಂಚಾಯತ್ ಪುತ್ತೂರು ಇದರ ವತಿಯಿಂದ ನಾವು ಇವತ್ತು MRF ಕೆದಂಬಾಡಿಗೆ ಒಂದು ಸಂಪರ್ಕ ರಸ್ತೆಯನ್ನು ನಾವು ಪ್ಲಾಸ್ಟಿಕ್ಕನ್ನು ಮಿಕ್ಸ್ ಮಾಡಿ ನಾವು ಇವತ್ತೊಂದು ರಸ್ತೆ ತಾರ್ ರೋಡನ್ನು ನಿರ್ಮಾಣ ಮಾಡಿದ್ದೇವೆ. ಯಾಕೆಂದರೆ ರೂರಲಲ್ಲಿ ಬಹಳಷ್ಟು ಒಂದು 5-10 ವರ್ಷಗಳ ಹಿಂದೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಇದು ಪ್ಲಾಸ್ಟಿಕ್ ಆಗಲಿ ಯಾವುದನ್ನು ಕಲೆಕ್ಷನ್ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಒಂದು 5 ಸೆನ್ಸು, ಅರ್ಧ ಎಕರೆ, 1 ಎಕರೆಯಲ್ಲಿ ಒಂದು ಸ್ವಚ್ಛತಾ ಘಟಕವನ್ನು ನಿರ್ಮಿಸಿ ಒಂದು ಸ್ವಚ್ಛತಾ ವಾಹಿನಿಯನ್ನು ಕಳೆದ 5 ವರ್ಷದಿಂದ ನಾವು ನಿರಂತರವಾಗಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಸಹ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರ ಮುಖಾಂತರ ನಾವು ಅದನ್ನು ಎಲ್ಲ ವೇಸ್ಟನ್ನು ಕಲೆಕ್ಷನ್ ಮಾಡಿ, ಅಂದರೆ ನಾವು ಅಲ್ಲಿ ಸ್ವಚ್ಛತಾ ಒಂದು ಘಟಕ ಅಂತ ನಿರ್ಮಾಣ ಮಾಡಿದ್ದೇವೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಲ್ಲಿಯೇ ನಾವು ಸೆಗ್ರಿಗೇಟ್ ಮಾಡ್ತಾ ಒಂದು ದಿವಸ ಸೆಗ್ರಿಗೇಟ್ ಮಾಡ್ತಾ ಇರುವುದನ್ನು ನಾವು 2 ದಿವಸ 1 ವಾರ ತಗೊಂಡು ಸೆಗ್ರಿಗೇಟ್ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಬಹಳ ಅದೊಂದು ವಿಲೇವಾರಿ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ 40% ಮೈಕ್ರೋ ತಿನ್ ಪ್ಲಾಸ್ಟಿಕ್ ಇರುವಂತೆ ಬರುವಂಥದ್ದು. ಅದನ್ನು ರೀಯೂಸ್ ಮಾಡಲಿಕ್ಕೆ ಯಾರು ತಗೊಂಡು ಹೋಗ್ತಾ ಇರಲಿಲ್ಲ. ಅದು ನಾನ್ ರೀಸೈಕಲ್ ಆಗಿರುವಂಥದ್ದು ಹಾಗೂ ರೀಸೈಕಲ್ ಆಗಲಿರುವಂಥದ್ದು ನಾವು ಅದನ್ನು ಸೇಲ್ ಮಾಡ್ತಾ ಅದರಲ್ಲಿ ಮಾಡ್ತಾ ಇದ್ದೆವು ಕಳೆದ ಒಂದು 2-3 ವರ್ಷದ ಹಿಂದೆ. ಈಗ ನಾವು MRF ಅಂತ ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ನಾವು ಕೆದಂಬಾಡಿಯಲ್ಲಿ ಮಾಡಿದ್ದೇವೆ. ಇದರಲ್ಲಿ ನಾವು ಪುತ್ತೂರು, ಸುಳ್ಯ, ಕಡಬದ ಎಲ್ಲ ಗ್ರಾಮ ಪಂಚಾಯತಿಗಳ ಸುಮಾರು 48 ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಕಲೆಕ್ಷನ್ ಮಾಡಿ ನಾವು ಇಲ್ಲಿ ಸೆಗ್ರಿಗೇಟ್ ಮಾಡಿ ಒಂದು ನಮ್ಮ ಮಂಗಲ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನು ವಹಿಸಿಕೊಂಡಿದ್ದಾರೆ. ಅವರು ನಮ್ಮ ಒಂದು 20-25 ಮಹಿಳೆಯರು ಇಲ್ಲಿ ಉದ್ಯೋಗ ಅವ್ರಿಗೆ ಸಹ ಒಂದು ಸ್ವಾವಲಂಬನೆ ಆಗುವಂಥ ಒಂದು ಯೋಜನೆ ಇದಾಗಿದೆ. ಇದರ ಮುಖಾಂತರ ನಾವು ಒಂದು 30-35 ಸೆಗ್ರಿಗೇಟ್ ಮಾಡ್ತಾ ಬಹಳಷ್ಟು 40% ನಮಗೆ ವೇಸ್ಟೇಜ್ ಸಿಗ್ತಾಯಿತ್ತು. ಅದನ್ನು ನಾವು ದೂರದ ಬಾಗಲಕೋಟೆ, ಗುಲ್ಬರ್ಗಿಗೆ ಸುಮಾರು ಅದಕ್ಕೆ ಒಂದು 50,000 70,000 ಖರ್ಚು ಮಾಡಿ ಒಂದು ಲೋಡಿಗೆ ನಾವು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೆವು. ಆದರೂ ಸಹ ಇನ್ನೂ ಸಹ ಕಳಿಸಿಕೊಡುವಂಥ ವೇಸ್ಟ್ 40-30% ಸಿಗುತ್ತೆ. ಇವತ್ತು ನಾವು ಸುಮಾರು ಒಂದು ಬಿಟುಮಿನಸ್ಗೆ ನಾವು ಮಿಕ್ಸ್ ಮಾಡ್ತಾ ಸುಮಾರು 10% ಅಷ್ಟು ಮಿಕ್ಸ್ ಮಾಡಿ ಸಂಪರ್ಕ ರಸ್ತೆಯನ್ನು ನಾವು ಈಗ ಮಾಡಿ ತೋರಿಸ್ತೇವೆ. ಇದೀಗ ನಮ್ಮ ಜಿಲ್ಲೆಯಲ್ಲಿ ಒಂದು 2ನೇದು. ಮೊದಲು ನಾವು ಬೆಳ್ತಂಗಡಿಯಲ್ಲಿ ಮಾಡಿದ್ದಾರೆ ನಮ್ಮ ಇಂಜಿನಿಯರಿಂಗ್ ಡಿವಿಷನ್ನಿಂದ. ಇವತ್ತು ನಮ್ಮ ಕೆದಂಬಾಡಿಯಲ್ಲಿ ಮಾಡಿ ತೋರಿಸಿದ್ದೇವೆ. ಭಾಳಷ್ಟು ಇನ್ನು ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದೆ ಅಂತ ಆಗಿದೆ. ಯಾಕೆಂದರೆ ನಮ್ಮ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ಸೊಲ್ಯೂಷನ್ ಇರಲಿಲ್ಲ. ಅದು ಈಗಾಗಲೇ ನಾವು ಹಿಂದೆ ಹೇಳಿದಾಗೆ ನಾನು ರಸ್ತೆ ಮುಖಾಂತರ ರಸ್ತೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು. ಎಲ್ಲರೂ ಮನೆಯವರು ಬಿಸಾಡುವಂಥದ್ದು ಮತ್ತು ನೀರಿಗೆ ಸೇರುವಂಥದ್ದು, ಜಲಮೂಲಕ್ಕೆ ಸೇರುವಂಥದ್ದು, ವಾಯುಮಾಲಿನ್ಯ, ಡಸ್ಟು ಎಲ್ಲವೂ ಆಗಿ ನಮಗೆ ಒಂದು ಮಾರಕ ಆಗಿತ್ತು. ಈಗ ಒಂದು ಉತ್ತಮವಾದ ಒಂದು ಸೊಲ್ಯೂಷನ್ ನಮ್ಮ ಇಂಜಿನಿಯರಿಂಗ್ ಡಿವಿಷನಿಂದ ಮಾಡಿ ತೋರಿಸಿಕೊಟ್ಟಿದ್ದಾರೆ ನಮಗೆ ಎಲ್ಲ. ಇದನ್ನು ಮುಂದೆ ನಾವು ಈಗ ಗ್ರಾಮೀಣ ರಸ್ತೆಯಲ್ಲಿ ಸಹ ಇವತ್ತು ಅನುಷ್ಠಾನಗೊಳಿಸಿದ್ದೇವೆ. ಇವತ್ತು ಮುಂದೆ ಇದನ್ನು ಆದಷ್ಟು ಎಲ್ಲ ರಸ್ತೆಗಳಿಗೂ ನಾವು ತಾರ್ ರೋಡಿಗೆ ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈಗ ಪರ್ಚೇಸ್ ಮಾಡೋದಿದ್ರೆ ಹೇಗೆ? ಬೇರೆಯವರು ತಗೊಳ್ಳೋದಿದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಈಗ ಬೇರೆ ಏಜೆನ್ಸಿಗಳಿಗೆ ಈಗ ಇದನ್ನು ಯೂಸ್ ಮಾಡಬೇಕು? ಖಂಡಿತ ಸಾಕಷ್ಟು ನಾವು ಈಗಾಗಲೇ ನಾವು ಗುಲ್ಬರ್ಗ ಅಲ್ಲಿಗೆಲ್ಲ ಕಳಿಸಿಕೊಡೋ ಕಾರಣ ಇಲ್ಲಿಯನ್ನು ಬೇಲಿಂಗ್ ಮೆಷಿನಲ್ಲಿ ಕಂಪ್ರೆಸ್ ಮಾಡಿ ನಾವು ಸುಮಾರು 200 ಟನ್ ಚಿಕ್ಕ ಪ್ಯಾಕಾಗಿ ಮಾಡಿ ನಾವು ಇಲ್ಲಿಂದಲೇ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ನಮ್ಮನ್ನೇ ಸಂಪರ್ಕಿಸ್ಬೋದು ಖಂಡಿತ. ಈಗ 3 ತಾಲೂಕುಗಳಿಂದ ಎಷ್ಟು ಪ್ರಮಾಣದ
ನಮ್ಮ ಕೆದಂಬಾಡಿ ಇದು MRF ಘಟಕ ಸುಮಾರು 7 ಟನ್ ಡೈಲಿ ಪ್ರೊಸೆಸ್ ಆಗುವಂಥದ್ದು. ಈಗ ಒಂದು 5 ಟನ್ನಷ್ಟು ಇಲ್ಲಿ ಪ್ರೊಸೆಸ್ ಆಗ್ತಾ ಇದೆ. ನಾವು ಇನ್ನೂ ಸಹ ಒಂದು 2 ಟನ್ ಕೆಪಾಸಿಟಿ ಜಾಸ್ತಿ ಇದೆ. ಮುಂದೆ ಈಗ ನಮಗೆ ಇದು ಪುತ್ತೂರು ತಾಲೂಕಿಗೆ ಸೀಮಿತ ಮಾಡುವಾಗೆ ನಾವು ಮಾಡ್ತೇವೆ. ಯಾಕೆಂದರೆ ಇದು ಸ್ವಲ್ಪ ಬಲ್ಕಾಗಿ 3 ತಾಲೂಕಿದು ಬಹಳ ಕಷ್ಟ ಆಗ್ತುಂಟು. ಇನ್ನು ಸುಳ್ಯದಲ್ಲಿ ಕೇಶವರು ಪ್ರಾಜೆಕ್ಟಲ್ಲಿ ಬೇರೆಯೇ ಒಂದು ಪ್ರಪೋಸಲ್ ಹೋಗಿದೆ. ಮತ್ತು ಮುಂದೆ ಇದರಲ್ಲಿ ನಾವು ಮಾಡ್ತೇವೆ. ಕೂಡ ಪ್ಲಾಸ್ಟಿಕ್ ನಾವು ಪ್ಲಾಸ್ಟಿಕ್ ಅಂದರೆ ಮಿಕ್ಸ್ ಎಲ್ಲ ಮನೆಯಿಂದಲೂ ಎಲ್ಲ ಸ್ವಚ್ಛತಾ ವಾಹಿನಿ ಮುಖಾಂತರ ಕಲೆಕ್ಟ್ ಮಾಡೋದು. ಪ್ಲಾಸ್ಟಿಕ್ಕು ಎಷ್ಟು ಪ್ರಮಾಣ, ಎಷ್ಟು ಪರ್ಸೆಂಟೇಜ್? ಒಂದು 70% ಪ್ರಮಾಣ ಪ್ಲಾಸ್ಟಿಕ್ಕೆ. ಬಾಕಿ ಎಲ್ಲ ಬಟ್ಟೆ ಚಪ್ಪಲಿ ಅದೆಲ್ಲ ನಮಗೆ ರೀಯೂಸ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಡೈರೆಕ್ಟು ನಾವು ಈ ಸಿಮೆಂಟ್ ಫ್ಯಾಕ್ಟ್ರಿಗೆ ನಾವು ಬರ್ನಿಂಗ್ ಮಷಿನ್ ಮುಖಾಂತರ ಅಲ್ಲಿ ಕಳಿಸ್ಕೊಡ್ತೇವೆ. ನಮ್ಮ ಜಿಲ್ಲೆಯಲ್ಲೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳು ಯಾವುದಿಲ್ಲ, ನಾರ್ತಲ್ಲಿ ಇರುವಂಥದ್ದು. ಆ ಕಾರಣದಿಂದ ನಮಗೆ ಸ್ವಲ್ಪ ಅದು ಬರ್ಡನ್ ಆಗಿದೆ. ಈ 70% ಕೂಡ ಫ್ಯೂಚರಲ್ಲಿ ಡಾಮರ್ ಇದಕ್ಕೆ ಬಳಸಲಿಕ್ಕೆ ಸಾಧ್ಯತೆ ಉಂಟು ಅಲ್ಲ? ಅದರಲ್ಲೂ ಕೂಡ ಸಪರೇಟ್ ಆಗ್ತದೆ. ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಒಂದು 60% ಅದು ರೀಸೈಕ್ಲಿಗೆ ಕಳಿಸಿಕೊಡ್ತೇವೆ ನೇರವಾಗಿ. ಮತ್ತು ಒಂದು ಇದೆ ನಾವು 40%ಅಲ್ಲಿ ಅದನ್ನು ನಾವು ಇಲ್ಲಿ ಒಂದು 10% ನಾವು ಇದಕ್ಕೆ ವಿಟಮಿನ್ಸ್ಗೆ ಯೂಸ್ ಮಾಡ್ಬೋದು. ಸೊ ಈಗ ವಿಶೇಷವಾಗಿ ಇವತ್ತು ಇಲ್ಲಿ ನಮ್ಮ ಒಂದು MRF ಘಟಕಕ್ಕೆ ರಸ್ತೆ ನಿರ್ಮಾಣ ಆಗಿರುವಂಥದ್ದು. ಸೊ ಈ ರಸ್ತೆ ನಿರ್ಮಾಣ ಮಾಮೂಲಿಯಾಗಿ ಮಾಡುವಂಥ ರಸ್ತೆ ಅಲ್ಲ, ಇಲ್ಲಿಯೇ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ಪತ್ತಿ ಆಗಿರುವಂಥ ವನತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಅಂಶ ಏನಿದೆ, ಈಗ ನಾನ್ ರಿಸೈಕಲ್ ಐಟಮ್ ಪ್ಲಾಸ್ಟಿಕ್ಸ್ ಅಂತ ಏನು ಕರಿತೇವೆ, ಸೊ ಅದನ್ನು ಬಳಕೆ ಮಾಡಿರುವಂಥದ್ದು. ಇಡೀ ಕಳೆದ ಬಾರಿ ನಾವು ಮೊದಲಿಗೆ ಒಂದು ರಾಜ್ಯ ಸರ್ಕಾರದ ಸೂಚನೆ ಬಂದಿತ್ತು, ಅಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವಂಥ ಬಿಟಮಿನಸ್ ರಸ್ತೆಗಳನ್ನು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಮುಖ್ಯ ನಮ್ಮ ಕಾರ್ಯಪಾಲಕ ಅಭಿಯಂತರರು PRED, ಅದೇ ರೀತಿ 31 ಜಿಲ್ಲೆಗಳ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಗಳ ನೋಡಲ್ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮ ಪಂಚಾಯತಿಗೆ ನಾವು ಕರೆಸಿಕೊಂಡು ರಾಜ್ಯ ಮಟ್ಟದ ಒಂದು ತರಬೇತಿಯನ್ನು ಅಲ್ಲಿ ಮಾಡಿದ್ವಿ. ಅದರ ತರಬೇತಿಯ ಭಾಗವಾಗಿ 100 ಮೀಟರ್ ರಸ್ತೆಯನ್ನು ಕೂಡ ಉಜಿರೆ MRF ಘಟಕಕ್ಕೆ ನಿರ್ಮಾಣ ಮಾಡಿಕೊಂಡಿದ್ವಿ. ಸೊ ಇದು ಇಡೀ ನಮ್ಮ ರಾಜ್ಯದಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನಮ್ಮ ಪುತ್ತೂರು ತಾಲೂಕು ಪಂಚಾಯತಿನ EO ಅವರು ತಿಳಿಸಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4 MRF ಘಟಕಗಳು ಕಾರ್ಯನಿರ್ವಹಿಸ್ತದೆ. ಮತ್ತು ಈ 4 MRF ಘಟಕಗಳಿಗೆ ನಮ್ಮ 9 ತಾಲೂಕಿನ 223 ಗ್ರಾಮ ಪಂಚಾಯತಿಗಳ ವನತ್ಯಾಜ್ಯ ಕೂಡ ಅಲ್ಲಿ ಬಂದು ಅದು ನಿರ್ವಹಣೆ ಆಗುವ ರೀತಿಯಲ್ಲಿ ನಾವು ಯೋಜನೆಯನ್ನು ಜಿಲ್ಲಾ ಪಂಚಾಯತಿನಿಂದ ರೂಪಿಸಿರುವಂಥದ್ದು. ಹಾಗಾಗಿ ಕಳೆದ ಬಾರಿ ನಾವು ಏಪ್ರಿಲ್ ಮತ್ತು ಮೇಯಲ್ಲಿ ನಮ್ಮ NHA ಮುಖಾಂತರ ತಲಪಾಡಿಯಿಂದ ಕುಂದಾಪುರದ ಸಾಸ್ತಾನವರೆಗೆ ಏನು ನಮ್ಮ ಹೈವೇ ರಸ್ತೆ ಇದೆ, ಸೊ ಅದಕ್ಕೆ ಬೇಕಾಗಿರತಕ್ಕಂಥ ಸರ್ವಿಸ್ ರೋಡ್ ಏನಿದೆ ಅದನ್ನು ಡಾಮರೀಕರಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಈ 4 MRF ಘಟಕಗಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ 1,70,000 kg ಸುಮಾರು 170 ಟನ್ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಆ ಒಂದು ಸರ್ವಿಸ್ ರೋಡಿಗೆ ಬಳಕೆ ಮಾಡಿರುವಂಥದ್ದು. ಇದು ಒಂದು ಭಾಳ ದೊಡ್ಡ ಮೈಲಿಗಲ್ಲು. ಯಾಕೆಂತ ಹೇಳಿದರೆ ಇಡೀ ರಾಷ್ಟ್ರದಾದ್ಯಂತ ನೋಡೋದಾದರೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಅದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಲೆಕ್ಷನ್ ಮಾಡಿದಂಥ ಒಂದು ಡ್ರೈ ವೇಸ್ಟಲ್ಲಿ ಪ್ಲಾಸ್ಟಿಕ್ಕನ್ನು ತಗೊಂಡೋಗಿ ಈ ರೀತಿ ಮಾಡಿರುವಂಥದ್ದು ಅದೊಂದು ಮೈಲ್ ಸ್ಟೋನ್ ಕಳೆದ ಬಾರಿ. ಈಗ ನಮ್ಮ ಈ ಬಾರಿ ಕೂಡ ಹಾಗೆ MRF ಪುತ್ತೂರಿಗೆ ಈ ಒಂದು ಘಟಕ ನಿರ್ಮಾಣಕ್ಕೆ ಬೇಕಾದಂಥ ಸಂಪರ್ಕ ರಸ್ತೆಯನ್ನು ಕೂಡ ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇದು ಕೆದಂಬಾಡಿ ಗ್ರಾಮದಲ್ಲಿರುವಂಥ ಒಂದು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ, ಅಂದರೆ ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ, ಅಲ್ಲಿಗೆ ನಿರ್ಮಾಣ ಆಗಿರುವಂಥ ಸರಿಸುಮಾರು 100 ಮೀಟರ್ ಉದ್ದದ ರಸ್ತೆ, ತಾಲೂಕು ಪಂಚಾಯತ್ನ ಅನುದಾನದಲ್ಲಿ ನಿರ್ಮಾಣ ಆಗಿರುವಂಥ ರಸ್ತೆ. ಸೊ ಈ ರಸ್ತೆಗೆ ಈಗ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಿಕೊಂಡು ಹೊಸ ತಂತ್ರಜ್ಞಾನದ ಮೂಲಕ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ರಸ್ತೆಗಳು ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡಿದರೆ ಒಂದು ರೀತಿಯಲ್ಲಿ ತ್ಯಾಜ್ಯವೂ ಕೂಡ ವಿಲೇವಾರಿ ಆಗುತ್ತೆ, ಜೊತೆಗೆ ರಸ್ತೆಗಳ ಗುಣಮಟ್ಟವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇರುವಂಥ ಲೆಕ್ಕಾಚಾರಗಳು. ಸೊ ಆ ನಿಟ್ಟಿನಲ್ಲಿ ಒಂದು ಹೊಸ ಬಗೆಯ ಪ್ರಯತ್ನ ಇವತ್ತು ಪುತ್ತೂರಿನಲ್ಲಿ ನಡೆದಿದೆ. ಸೊ ಮುಂದಕ್ಕೆ ಇಂತಹ ಪ್ರಯತ್ನಗಳು ಎಲ್ಲ ಕಡೆ ನಡೆಯಲಿ, ಆ ಮೂಲಕ ಇಡೀ ಭೂಮಿಗೆ ಮಾರಕ ಆಗಿರುವಂಥ ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯದ ಸಮಸ್ಯೆಗಳು ನಿವಾರಣೆಯಾಗಲಿ, ಜೊತೆಗೆ ಈ ಒಂದು ಉತ್ತಮ ಗುಣಮಟ್ಟದ ರಸ್ತೆಗಳು ಕೂಡ ನಿರ್ಮಾಣ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಕುಶಾಲಪ್ಪ ಗೌಡ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.